ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ದ್ರವರೂಪದ ಆಮ್ಲಜನಕದ ನೂತನ ಘಟಕವನ್ನು ಗೃಹ ಸಚಿವ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಿಸಿದರು. ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ದ್ರವರೂಪದ ಆಮ್ಲಜನಕದ ನೂತನ ಘಟಕವನ್ನು ಸ್ಥಾಪಿಸಲಾಗಿದ್ದು ಗೃಹ ಸಚಿವರು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಕೆ ರಘುಪತಿ ಭಟ್, ಕಾಪು ಕ್ಷೇತ್ರದ ಶಾಸಕರಾದ ಲಾಲಾಜಿ ಆರ್ ಮೆಂಡನ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಟ್ಟಾರು ರತ್ನಾಕರ್ ಹೆಗ್ಡೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ್ ಬಾಬು, ಉಡುಪಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಘವೇಂದ್ರ ಕಿಣಿ, ನಗರಸಭೆ ಅಧ್ಯಕ್ಷರಾದ ಸುಮಿತ್ರಾ ಆರ್ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು. ಒಟ್ಟಾರೆ ಎಲ್ಲ ವ್ಯವಸ್ಥೆ ಇರುವಂಥ ಒಂದು ಸಾರ್ವಜನಿಕ ಆಸ್ಪತ್ರೆ, ಜಿಲ್ಲೆ ಆಸ್ಪತ್ರೆ ತಲೆ ಎತ್ತದಲ್ಲಿ ಸುಮಾರು ನನ್ನ ಪ್ರಕಾರ 18 ತಿಂಗಳಿಂದ 20 ತಿಂಗಳ ಒಳಗಡೆ ಈ ಕಟ್ಟಡ ಟೆಂಡರ್ ಆದಮೇಲೆ 20 ತಿಂಗಳ ಒಳಗಡೆ ಬರ್ತದೆ ಅಂತ ನನಗೆ. ಆಟೋಮೆಟಿಕಲಿ ಅಷ್ಟರೊಳಗಡೆ ಎಲ್ಲ ಏನು 250 ಬೆಡ್ ಏನು ಬೇಕೋ ಪೋಸ್ಟ್ ಈಗ ಸ್ಯಾಂಕ್ಷನ್ ಆಗಿದೆ. ಫಿಲಪ್ ಮಾಡೋ ಕಾರ್ಯ ಈ ಕಟ್ಟಡ ಮುಗಿಯೋಷ್ಟರಲ್ಲಿ ನಾವು ಮಾಡ್ತೀವಿ.